ಏನ ಮಾಡಲಿ ನಾನು, ಅದು ಹಿಂದಿನ ವಿಚಾರ. ಮುಂದೇನ ಮಾಡಲಿ ನಾನು, ಮುಂದೆ ಏನು ಮಾಡಿದ್ರೆ ಆದೀತು ಎನ್ನುವ ಹಾಗೆ ಯೋಚನೆಯನ್ನು ಮಾಡುತ್ತಾ ಇದ್ದೇನೆ. ಯೋಚನೆಯನ್ನು ಮಾಡಿ ಮಾಡಿ ತಲೆ ಹಾಳಾಗಿದೆ ಸ್ವಾಮಿ. ಎಷ್ಟು ಯೋಚನೆ ಅಂತ ಮಾಡುವುದು, ಪ್ರಯೋಜನಕ್ಕೆ ಯಾವ ಯೋಚನೆ ಮಾಡಿದರೂ ಪ್ರಯೋಜನಕ್ಕೆ ಬರಲಿಲ್ಲ. ಹಾಗೆಂದು ನಿದ್ದೆ ಮಾಡಿದ್ರೆ ನಿದ್ದೆಯೂ ಕಣ್ಣಿಗೆ ಹತ್ತುವುದಿಲ್ಲ. ಕೆಲವರೆಲ್ಲ ಹೇಳುವುದು ಏನು ಕಡಿಮೆ ಆಗಿದೆ ಕೌರವನಿಗೆ ನಿದ್ದೆ ಮಾಡುವುದಕ್ಕೆ, ಅಲ್ಲ ನಿದ್ದೆ ಮಾಡುವುದಕ್ಕೆ ಅವನ ಬೆನ್ನು ಮುಳೆ ಮುರಿದಿದೆಯೋ ಅಂತ ಕೇಳುವವರು ಇದ್ದಾರೆ. ನನ್ನ ಪರಿಸ್ಥಿತಿ ಅವರವರ ಸ್ವಂತಕ್ಕೆ ಬಂದಾಗ ಅವರಿಗೂ ಇಂತಹ ಸಂಕಷ್ಟ ಒದಗಿ ಬರ್ತದೆ. ಹೌದಪ್ಪ, ಹಾಗಿದ್ರೆ ಈ ನನ್ನ ಸಂಕಷ್ಟ ಒದಗಿ ಬರುವುದಕ್ಕೆ, ಈ ಚಿಂತೆ ನನಗೆ ಬರುವುದಕ್ಕೆ ಕಾರಣ ಏನು? ಭೂಪಾಲನಾಗಲಿಲ್ಲವಲ್ಲ ಎನ್ನುವಂತಹ ಒಂದು ಚಿಂತೆ ನನ್ನನ್ನು ಕಾಡುತ್ತಾ ಇದೆ. ಹೌದಪ್ಪ, ನಾನು ಭೂಪಾಲನಾಗುವುದಕ್ಕೆ ಇಂದು ನಿನ್ನ ಹೊರಟದ್ದಲ್ಲ, ಹುಟ್ಟುವ ಪೂರ್ವದಲ್ಲಿಯೇ ನಾನು ಭೂಪಾಲ ಎನ್ನುವ ಹಾಗೆ ಹೇಳಿಸಿಕೊಂಡವ. ಹೇಗೆ ನನ್ನ ಅಪ್ಪನಿಗೆ ಅಮ್ಮನನ್ನು ಹೆಣ್ಣು ಕೇಳುವುದಕ್ಕೆ ಹೋದಾಗ ಧೃತರಾಷ್ಟ್ರ ಕುರುಡ, ಮುಂದೇನು ಹೇಗೆ ಹೆಣ್ಣು ಕೊಡುವುದು ಅಂತ ಹಿರಿಯರಲ್ಲಿ ಒಂದು ಪ್ರಶ್ನೆ ಬಂತು. ಆವಾಗ ಹಿರಿಯರು ಹೇಳಿದಂತಹ ಮಾತು, ಧೃತರಾಷ್ಟ್ರ ಕುರುಡನಾದರೇನಾಯಿತು, ಹಿಮಕರ ಕುಲಕ್ಕೆ ಇವರಿಂದ ಮುಂದೆ ಒಬ್ಬ ಹುಟ್ಟುವುದಕ್ಕಿದ್ದಾನೆ, ಅವನೇ ಭೂಪಾಲನಾಗಿ ಬೆರೆಯುವುದಕ್ಕಿದ್ದಾನೆ. ಹಾಗಿದ್ರೆ ನಾನು ಭೂಪಾಲ ಎನ್ನುವ ಹಾಗೆ ಹುಟ್ಟುವ ಪೂರ್ವದಲ್ಲಿಯೇ ನಿರ್ಧರಿತವಾದ ಮೇಲೆ ನಾನು ಭೂಪಾಲನಾಗುವುದಕ್ಕೆ ಹೊರಟ್ರೆ ತಪ್ಪೇನಿದೆ? ಅದಕ್ಕೆ ಅಡ್ಡಿ ಬಂದವರು ಪಾಂಡವರಲ್ಲವೇ? ಕ್ಷಣ ಕ್ಷಣವೂ ಪಾಂಡವರು ನನ್ನದ್ದಾದಂತಹ ಯಾವ ಉದ್ದೇಶ ಉಂಟು ಅದಕ್ಕೆ ಅಡ್ಡಿಯನ್ನು ತರ್ತಾ ಇದ್ದಾರೆ. ಯಾವ ಹೊತ್ತಿನಲ್ಲಿ ನಮ್ಮ ಈ ಹಸ್ತಿನೆಗೆ ಆ ಪಾಂಡವರು ಕಾಲಿಟ್ರು ಅಂದೇ ಅಪಶಕುನಗಳು ನಮ್ಮಲ್ಲಿ ಬಾಧಿಸುವುದಕ್ಕೆ ಪ್ರಾರಂಭ ಆಗಿದೆ. ಗುಡ ಹೊಕ್ಕಂತೆ ಹೊಕ್ಕಿದ್ದಾವೆ ಆ ಮಾರಿ ಸಂತಾನಗಳು. ಹೌದಪ್ಪ, ಶನಿಗಳ ಕಾಟ ಎನ್ನುವಂತೆ ನಮ್ಮನ್ನು ಬಾಧಿಸ್ತಾ ಇದ್ದಾರೆ. ಅವರ ಅಪಶಕುನ ಎನ್ನುವುದಕ್ಕೆ ಒಂದು ಉದಾಹರಣೆ ಸಾಕು. ಅವರನ್ನು ಹಸ್ತಿನಾವತಿಗೆ ಋಷಿಮುನಿಗಳು ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದು ಅಜ್ಜಯ್ಯನ ಕೈಗಿದ್ರು, ಅದೃಶ್ಯರಾಗಿ ಹೋದ್ರು. ಆವಾಗ ತ್ರಿಕಾಲಜ್ಞಾನಿಗಳಾದಂತಹ ವೇದವ್ಯಾಸರ ಒಂದು ಮಾತನ್ನು ಹೇಳಿದರಂತೆ, ಭವಿಷ್ಯದಲ್ಲಿ ಬರಬಹುದಾದ ದಿನಗಳೆಲ್ಲ ಕೆಟ್ಟ ದಿನಗಳೇ, ರಕ್ತಪಾತವಾಗುವುದಕ್ಕಿದೆ ಎನ್ನುವ ಹಾಗೆ. ಇದನ್ನು ಕೇಳಿದಂತಹ ಹಿರಿತಾಯಿ ಸತ್ಯವತಿ ವನಾಗಮನವನ್ನು ಮಾಡಿದ್ರು, ಕಾಡ್ಗಿಚ್ಚಿಗೆ ಬಲಿಯಾದರು. ಆಗ ಗೊತ್ತಾಗುವುದಿಲ್ವೇ ಪಾಂಡವರು ಎಷ್ಟು ಅನಿಷ್ಟ ಪಿಂಡಗಳು ಎನ್ನುವ ಹಾಗೆ. ಅಂತಹ ಅನಿಷ್ಟ ಪಿಂಡಗಳನ್ನು ನಾನು ಕೊಲ್ಲುವುದಕ್ಕೂ ಅಥವಾ ಅವರನ್ನು ಓಡಿಸುವುದಕ್ಕೂ ಪ್ರಯತ್ನ ಪಟ್ಟರೆ ತಪ್ಪೇನುಂಟು? ಒಂದು ಮಾತುಂಟು, ದುಷ್ಟರನ್ನು ಸಂಹಾರ ಮಾಡುವಲ್ಲಿ ಅಥವಾ ವೈರಿ ಸಂಹಾರ ಮಾಡುವಲ್ಲಿ ವಿಷವನ್ನಾದರೂ ಉಣಿಸಬಹುದು ಅಂತ. ಹೌದಪ್ಪ, ಹೌದು ಹೌದು ಹೌದು. ಆದ್ರೆ ಒಂದು ಬೇಸರ ಉಂಟು ನನಗೆ, ಹಾಕಿದ ವಿಷ ಸ್ವಲ್ಪ ಕಡಿಮೆ ಆಯಿತು. ಮತ್ತೆ ಕೆಲವರು ಹೇಳಿದ್ರು, ಅರಗಿನ ಮನೆಯಲ್ಲಿ ಕೌರವ ಪಾಂಡವರನ್ನು ಸುಡುವುದಕ್ಕೆ ಮುಂದಾದ. ಹೌದು, ಯೋಚನೆ ಮಾಡಿದ್ದು ಹೌದು ನಾನು. ಹಾಗಂತೇಳಿ ಅರಗಿನ ಮನೆಗೆ ಬೆಂಕಿ ಕೊಟ್ಟವರು ಯಾರು ಎನ್ನುವುದೇ ಪ್ರಶ್ನೆ. ಅರಗಿನ ಮನೆ ಕರಕಲಾಯಿತು, ಒಂದು ಹೆಣ್ಣು 5 ಗಂಡು ಶವಗಳು ಅಲ್ಲಿ ಪತ್ತೆ ಆಯಿತು. ಮತ್ತೆ ಗೊತ್ತಾದದ್ದು ನನಗೆ, ಅವರು ಪಾಂಡವರೇ ಎನ್ನುವ ಹಾಗೆ ತಿಳಿಯಲಿ ಅಂತ ಬೇಕಾಗಿ, ನಾವೆಲ್ಲ ನಂಬಬೇಕು ಎನ್ನುವ ಕಾರಣಕ್ಕಾಗಿ ಆ ಅರಗಿನ ಮನೆಗೆ ಬೆಂಕಿ ಕೊಟ್ಟವರು ಪಾಂಡವರೇ. ಯಾವುದೋ ದೇಹಗಳನ್ನು ಪಾಂಡವರು ಸುಟ್ಟಿದ್ದಾರಂತೆ, ಪಾಂಡವರನ್ನು ಕೊಲ್ಲುವುದಕ್ಕೆ ನಾನು ಮನ ಮಾಡಿದರೆ ತಪ್ಪೇನುಂಟು? ತಪ್ಪಿಲ್ಲ ಅಂತ ನಿರ್ಧರಿಸಿದವ ನಾನು. ಹಾಗಾಗಿ ಅವರನ್ನು ಕೊಲ್ಲುವುದಕ್ಕೆ ಮನ ಮಾಡಿದೆ. ಆಡಿದ ತೀರ್ಥದ ಮುಖೇನ ಹೇಳಿದ ಮಾತಿನ ಪ್ರಕಾರ ಅಜ್ಞಾತವಾಸ ವನವಾಸವನ್ನು ಮುಗಿಸಿ ಮತ್ತೆ ಬಂದರು ಹಸ್ತಿನಾವತಿಗೆ. ಶತಾಧವನನ್ನು ಕಳಿಸಲಿಲ್ಲವೇ ಸಂಧಾನಕ್ಕೆ? ಬಂದ ಆಗುವುದೆಲ್ಲ ಅರ್ಧ ರಾಜ್ಯವನ್ನು ಕೊಡುವುದಕ್ಕೆ ನಡೆ ನಡೆ ಎಂದು ಹೇಳಿದೆ. ಹೋದ. ಆಮೇಲೆ ಬಂದವನೇ ಶ್ರೀಕೃಷ್ಣ ರಾಯಭಾರಿಯಾಗಿ ಬಂದ. ಅರ್ಧ ರಾಜ್ಯವನ್ನು ಬಿಡು, ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡೆಗಟ್ಟು ಸಾರಿ ಹೇಳಿದೆ. ಹಣವೀಳ್ಯವನ್ನು ಇಟ್ಟು ಕಳುಹಿಸಿದೆ. ಆಮೇಲೆ ಒಂದು ಆಲೋಚನೆ ಬಂತು, ಶ್ರೀಕೃಷ್ಣ ಪರಮಾತ್ಮ ಬೇಕಿತ್ತು ನಮ್ಮ ಪಕ್ಷಕ್ಕೆ ಎನ್ನುವ ಹಾಗೆ. ಹಾಗಾಗಿ ಅವನನ್ನು ನಮ್ಮ ಪಕ್ಷಕ್ಕೆ ತಲ್ಲಿಸಿಕೊಳ್ಳುವುದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ದು ಹೌದು. ಆದ್ರೆ ಏನು ಪ್ರಯೋಜನ ಆಗಲಿಲ್ಲ. ಆದ್ರೆ ನಾನೇ ಅವನಲ್ಲಿ ಮಾತುಕತೆಯನ್ನು ಮಾಡಿ ಅವನನ್ನು ಮಾತುಕತೆಯಲ್ಲಿಯೇ ಗಂಟು ಹಾಕಿದ್ದೇನೆ, ಹಗ್ಗವಿಲ್ಲದೆ ಬಂಧಿಸಿದ್ದೇನೆ. ಕುರುಕ್ಷೇತ್ರ ರಣಭೂಮಿಯಲ್ಲಿ ಕೈದುವನ್ನು ಹಿಡಿಯುವುದಿಲ್ಲ ಅಂತ ಅವನಿಂದ ಪ್ರತಿಜ್ಞೆಯನ್ನು ಪಡಕೊಂಡೆ. ಆ ಬಳಿಕ
ಆ ದೇವರ ದೇವ ಶ್ರೀಕೃಷ್ಣ ಪಾರ್ಥನ ಸಾರಥಿಯಾದ, ಅವನು ಅವನ ರಥಕ್ಕೆ ಸಾರಥಿಯಾದದ್ದಲ್ಲ, ಅವನ ಜೀವನಕ್ಕೆ ಸಾರಥಿಯಾದದ್ದು ಅಂತ ನಾನು ಭಾವಿಸಿದ್ದೇನೆ. ಹೋಗ್ಲಿ, ತಮ್ಮ ಹೋದ್ರೆ ಏನಾಯಿತು, ಅಣ್ಣನಿದ್ದಾನಲ್ಲ ಬಲಭದ್ರ, ಗುರುವಲ್ಲವೇ, ಅವನು ನಮಗೆ ರಕ್ಷಣೆ ಕೊಡ್ತಾನೆ ಅಂತ ಅವನನ್ನು ನಂಬಿದ್ರೆ ಅವನು ಮಾಡಿದ್ದೇನು? ದಾರಿಯಲ್ಲಿ ಹೋಗುವಾಗ ಗೋವನ್ನನ್ನು ಮುಟ್ಟಿದನಂತೆ, ಗೋವು ಸತ್ತು ಹೋಯಿತಂತೆ, ಗೋಹತ್ಯೆ ಪಾತಕ ಬಂತು ಎನ್ನುವ ಕಾರಣಕ್ಕಾಗಿ ಭೂಪ್ರದಕ್ಷಿಣೆಗೆ ಹೋದನಂತೆ. ಇವನು ಗೋವನ್ನು ಮುಟ್ಟಿದ್ದ ಕಾರಣಕ್ಕಾಗಿ ಗೋವು ಸತ್ತಿತೋ, ಅಲ್ಲ ಗೋವಿಗೆ ಸಾಯುವ ಕಾಲ ಬಂತೋ, ಅಲ್ಲ ಗೋವು ಸಾಯುವುದಕ್ಕಾಗಿ ಇವನು ಮುಟ್ಟಿದ್ನೋ ಏನೋ, ಅಂತೂ ಹೊರಟೇ ಹೋದ. ಹೋಗ್ಲಿ, ಹೊರಗಿನವರ ವಿಚಾರ ನಮಗೆ ಬೇಡ, ಮನೆಯವರು ಸರಿಗಿದ್ರೆ ಹೊರಗಿನವರ ಉಪಕಾರ ನಮಗೆ ಯಾಕೆ ಸ್ವಾಮಿ? ಆವಾಗ ಎಲ್ಲರೂ ಒಕ್ಕರಳಿನಿಂದ ಹೇಳಿದ್ರು, ಭೀಷ್ಮಾಚಾರ್ಯರೇ ನಮ್ಮ ಪಕ್ಷದ ನಾಯಕರು ಅಂತ. ಒಪ್ಪಿದೆ. ಯಾಕೆ ಒಪ್ಪಿದೆ? ಅವರ ಯೋಗ್ಯತೆಯನ್ನು ತಿಳಿದು. ಸಾಮಾನ್ಯರೇ ಭೀಷ್ಮಾಚಾರ್ಯರು ಅಸಾಮಾನ್ಯರಾಗಿದ್ದಾರೆ. ಅವರ ತಮ್ಮನಾದಂತಹ ಚಿತ್ರವೀರ್ಯ ಗಂಧರ್ವಲೋಕದ ಅಧಿಪತಿಯಾದಂತಹ ಚಿತ್ರವೀರ್ಯನಲ್ಲಿ ಕಾಳಗವನ್ನು ಮಾಡಿ ಸತ್ತಾಗ ಭೂಮಿಯಿಂದಲೇ ಒಂದು ಬಾಣದಿಂದ ಗಂಧರ್ವಲೋಕದಲ್ಲಿರುವಂತಹ ಚಿತ್ರವೀರ್ಯನನ್ನ ಕೊಲ್ಲುತ್ತೇನೆ ಅಂತ ಮುಂದಾದಾಗ ದೇವತೆಗಳೆಲ್ಲ ಬಂದ್ರಂತೆ, ಕಾಲು ಹಿಡಿದಂತೆ ಅಜ್ಜನದ್ದು. ಆವಾಗ ಅವರ ಮೇಲೆ ಕರುಣೆ ಬೀರಿ ಆ ವಿಚಾರವನ್ನು ಅಲ್ಲಿಗೆ ಬಿಟ್ಟರು. ಮತ್ತೆ ಲೋಕವಿಕ್ರಮಿಯಾದಂತಹ ಪರಶುರಾಮರಲ್ಲಿ ಭವನವನ್ನು ಕೊಟ್ಟು ಅಸಾಮಾನ್ಯ ಅಂತ ತೋರಿಸಿಕೊಟ್ಟವರು, ಗುರು ಪ್ರಶಂಸೆಗೆ ಪಾತ್ರರಾದವರು ಅಂತಹ ಅಜ್ಜ ಭೀಷ್ಮಾಚಾರ್ಯರನ್ನು ನಾನು ನಂಬಿದೆ. ಸೇನಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಭೀಷ್ಮಾಚಾರ್ಯರು ನನ್ನಲ್ಲಿ ಹೇಳಿದ ಮಾತೇನು? 10,000 ಮಕುಟಧಾರಿಗಳನ್ನು ಮರ್ದಿಸುತ್ತೇನೆ. ಯಾವ ಕೃಷ್ಣ ಭಾಷೆಯನ್ನು ಹಾಕಿದ್ದಾನೋ, ಆಯುಧವನ್ನೇ ಹಿಡಿಯುವುದಿಲ್ಲ ಅಂತ ಹೇಳಿದ್ದಾನೋ, ಅವನ ಕೈಯಲ್ಲಿ ಸುದರ್ಶನವನ್ನು ಹಿಡಿಸ್ತೇನೆ ಮಗನೇ ಅಂತ ಹೇಳಿದ್ದಾರೆ. ನಂಬಿದೆ. ಹಾಗಂತೇಳಿ ಅವರು ಮಾಡಲಿಲ್ಲ ಅಂತ ಹೇಳುವುದಿಲ್ಲ, ಮಾಡಿದ್ದಾರಪ್ಪ. ಆದ್ರೆ ಅದರಿಂದ ನನಗೆ ಏನೋ ಪ್ರಯೋಜನ ಆಗಲಿಲ್ಲ. ಶಿಖಂಡಿಯ ನೆಪದಿಂದ ಸರಳ ಮಂಚದಲ್ಲಿ ಮಲಗಿದ್ರು. ಈಗ ಉತ್ತರಾಯಣಕ್ಕಾಗಿ ಕಾಯ್ತಾ ಇದ್ದಾರಂತೆ. ಹೋಗ್ಲಿ, 10 ದಿವಸ ಮುಗಿಯಿತು. ಇದ್ದಾರೆ ದ್ರೋಣಾಚಾರ್ಯರು, ಶಾಪಾದಪಿ ಶರಾದಪಿ ಎನ್ನುವಂತಹ ನಗಲ್ತೆಯನ್ನು ಪಡೆದವರು. ಅವರೇ ನಾಯಕರಾಗಬಹುದು ಅಂತ ಭಾವಿಸಿದ್ದೇನೆ. ನಾಯಕತ್ವವನ್ನು ಅವರಿಗೆ ವಹಿಸಿಕೊಟ್ಟೆ.
ತಂದುಕೊಳ್ಬೇಕು. ಪರಾಕ್ರಮ ಕುಶಯರು ಎನ್ನುವುದನ್ನು ನಾಳೆ ನಾನು ತೋರಿಸಿಕೊಡ್ತೇನೆ. ಸುಯೋಧನ ಗುರುಗಳೇ, ಗುರುಕುಲದಲ್ಲಿ ಅನೇಕ ಅರಸರು ಹುಟ್ಟಿ ಸಿಂಹಾಸನವನ್ನು ಏರಿದ್ದುಂಟು ಅಲ್ಲವೇ? ಆದರೆ ಗುರುಕುಲ ಅಗ್ರಣಿ, ಗುರುಕುಲ ಚೂಡಾಮಣಿ ಹೀಗೆನ್ನುವಂತಹ ನೆಗಳತೆಗೆ ಯಾರು ಪಾತ್ರರಾದ್ದಿಲ್ಲ. ಸರಿ, ಅದು ನೀನು ಮಾತ್ರ. ಇಲ್ಲಿ ಯುದ್ಧ ನಡೆಯುತ್ತಾ ಇದೆ. ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ಯುದ್ಧ ನಡೆಯುತ್ತಾ ಇತ್ತು. ಈಗ ನನ್ನ ಸೇನಾಧಿಪತ್ಯ. ಹಗಲು ಹೊತ್ತಿನಲ್ಲಿ ಏನು ನಡೆದಿದೆ ಅನ್ನುವಂತಹ ಯುದ್ಧ ವಾರ್ತೆಯನ್ನು ಕೇಳಿ ನೀನು ದುಃಖಕ್ಕೊಳಗಾಗಿದ್ಯಾ? ಧರ್ಮರಾಯನನ್ನು ಕಟ್ಟಿ ತರ್ತೇನೆ ಅಂತ ಹೇಳಿದ್ರೆ ಈ ಕೃಷ್ಣ ಆಡಿದಂತೆ ಅರ್ಜುನರು ಬಿಡಿಸಿಕೊಂಡು ಹೋದ್ರಲ್ಲ ಸ್ವಾಮಿ. ಆಡಿದಂತೆ ಮಾಡಿದ್ದನಪ್ಪ. ಮತ್ತೆ ಪಥಕ್ಕೆ ಕೃಷ್ಣಾರ್ಜುನರು ಬಂದ್ರು, ಅವನನ್ನು ಬಿಡಿಸಿಕೊಂಡು ಹೋದ್ರು. ನಮಗೆ ಏನು ಪ್ರಯೋಜನ ಆಗಲಿಲ್ವಲ್ಲ. ಅಷ್ಟರಿಂದಲೇ ನಿರಾಶನಾಗಬೇಕಾಗಿಲ್ಲ. ಮತ್ತೆ ನಾಳೆಯ ದಿನ ಧರ್ಮಜನನ್ನು ಕಟ್ಟಿ ತರ್ತೇನೆ. ಧರ್ಮಜನನ್ನು ಕಟ್ಟಿ ತರ್ತೀರಿ? ಹೌದು. ಹೇಗೆ ಸ್ವಾಮಿ? ಆದರೆ ಏನು? ಅರ್ಜುನ ನಿನ್ನಲ್ಲಿ ಸಕಲ ಗುಣ ಇದೆ. ಆದರೆ ಪಾಂಡವ ದ್ವೇಷ ಅದು ಬಿಟ್ರೆ ನಿನ್ನಲ್ಲಿ ಯಾವುದೇ ಒಂದು ಕೊರತೆಯನ್ನು ಕಂಡು ಹಿಡಿಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡ ಛಲದಂಕ ಮಲ್ಲನಾಗಿ ಹುಟ್ಟಿದ್ದೇನೆ, ಛಲವನ್ನೇ ಸಾಧಿಸ್ತೇನೆ ಗುರುಗಳೇ. ಏನಾಗುತ್ತದೋ ಮುಂದೆ ನಾನು ನೋಡ್ತೇನೆ. ನಿನ್ನಂತಹ ಸಂಘಟನಕಾರ ಇನ್ನೊಬ್ಬನಿಲ್ಲ. ಎಲ್ಲರ ಪ್ರೀತಿಯನ್ನು ನೀನು ಗಳಿಸಿದ್ದಿ. ಸರಿ, ಅದಲ್ಲದೆ ಇದ್ರೆ ಭೀಷ್ಮರಾಗ್ಲಿ, ನಾನಾಗ್ಲಿ, ನನ್ನ ಭಾವನಾದ ಕೃಪನಾಗ್ಲಿ, ಅಲ್ಲ ಮಗನಾದ ಅಶ್ವತ್ಥನಾಮ ಆಗ್ಲಿ ಇಲ್ಲಿ ಉಳಿಯುತ್ತಿದ್ದೆವು ಅಲ್ಲವೇ? ಹಸ್ತಿನಾವತಿಯಲ್ಲಿ ಭಾರತದ ಗುರುಕುಲ ನಿರ್ಮಾಣವನ್ನು ಮಾಡಿದವರು ಹಿರಿಯರಾದಂತಹ ಭೀಷ್ಮಾಚಾರ್ಯರು. ಕಾಡಿನಲ್ಲಿದ್ದಂತಹ ಗುರುಕುಲ ನಾಡಿಗೆ ಬಂತು. 105 ಮಂದಿಗಳನ್ನು ನನ್ನ ಪಾದಕ್ಕೆ ಒಪ್ಪಿಸಿದ್ರು. ಇವರನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸಬೇಕು, ಸಮರ್ಥನನ್ನಾಗಿ ಮಾಡಬೇಕು ಅಂತ ಹೇಳಿದ್ರು. ಸಕಲ ವಿದ್ಯೋಪದೇಶವನ್ನು ಮಾಡಿದೆ. ಹೌದು ಗುರುಗಳೇ. ಆದರೆ ಒಳಗಿದ್ದಂತಹ ದ್ವೇಷ ಮತ್ತೆ ಅದ ಹೊರ ಪ್ರಪಂಚಕ್ಕೂ ಎಲ್ಲರಿಗೂ ತಿಳಿಯುವಂತಾಯಿತು. ಏನು ಮಾಡೋಣ? ಪಾಂಡವರನ್ನು ಕಂಡ್ರೆ ನಿನಗಾಗ್ತಿರ್ಲಿಲ್ಲ, ನಿನ್ನನ್ನು ಕಂಡ್ರೆ ಭೀಮನಿಗೆ ಆಗ್ತಿರ್ಲಿಲ್ಲ. ಏನು ಮಾಡೋಣ? ವಿದ್ಯಾರ್ಥಿಗಳಾದವರು ಕಲಿಯುವ ಬಗ್ಗೆ ಆಸಕ್ತಿಯನ್ನು ತೋರಿಸಬೇಕಿತ್ತು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಲ್ವೇ? ಆದರೆ ಪಾರ್ಥ ಮಾತ್ರ ಏಕಮೇವ ದ್ವಿತೀಯನಾಗಿ ನನ್ನಲ್ಲಿರುವಂತಹ ಎಲ್ಲ ವಿದ್ಯಾ ಭಂಡಾರವನ್ನು ಸೂರೆಗೊಂಡವನಿದ್ದಾನೆ. ಅರ್ಜುನನೊಬ್ಬ ನಾಳೆ ತಪ್ಪಿಸಬೇಕು. ದುರ್ಜಟಿಯಾಗಿರಾದರೂ ನಾನು ಗಣನೆಗೆ ತರಲಾರೆ. ಬಹು ಸುಲಭದಿಂದ ಆ ಪಾಂಡವರನ್ನು ಸೋಲಿಸುವುದಕ್ಕೆ ಒಂದು ಉಪಾಯವನ್ನು ಕಂಡುಕೊಂಡಿದ್ದೇನೆ. ಅಭೇದ್ಯವಾದಂತಹ ಚಕ್ರವ್ಯೂಹವನ್ನು ರಚಿಸುತ್ತೇನೆ. ವೈರಿಗಳ ಪಾಲಿಗೆ ಅದು ಮೃತ್ಯು ವ್ಯೂಹವಾಗಿ ಪರಿಣಮಿಸುವುದಕ್ಕಿದೆ. ಆ ರೀತಿ ಜಯವನ್ನು ಪಡೆದುಕೊಳ್ಳಬಹುದು ಎನ್ನುವಂತಹ ಆತ್ಮವಿಶ್ವಾಸ ನನಗಿದೆ. ಗುರುಗಳೇ, ನಿಮ್ಮ ಗುರುಮಠಕ್ಕೆ ನಾವು ಸೇರಿದ ಅಂದಿನಿಂದ ಇಂದಿನವರೆಗೂ ನೀವು ಹೊಗಳುವುದು ಆ ಅರ್ಜುನನನ್ನು ಬಿಟ್ಟರೆ ನಮ್ಮನ್ನು ಯಾರನ್ನು ನೀವು ಹೊಗಳತ್ತೇ ಇಲ್ಲ. ನನ್ನ ಪ್ರೀತಿಗೆ ಪಾತ್ರನಾಗಿದ್ದಾನೆ.
ನನ್ನ ಮಗನಾದಂತಹ ಅಶ್ವತ್ಥಾಮನಿಗಿಂತಲೂ ಹೆಚ್ಚಿನ ವಾತ್ಸಲ್ಯದಿಂದ ನಾನು ಅವನನ್ನು ಕಂಡು ಬೆಳೆಸಿದ್ದೇನೆ. ಹಾಗೆಂದು ಚಕ್ರವ್ಯೂಹವನ್ನು ರಚಿಸ್ತೀರಿ. ಹೌದು. ಅರ್ಜುನನನ್ನು ಮಾತ್ರ ತಪ್ಪಿಸಬೇಕು ಅಂತ ಹೇಳ್ತೀರಲ್ಲ, ಯಾಕೆ ತಪ್ಪಿಸಬೇಕು? ನಮ್ಮಲ್ಲಿ ಬಲವಂತರಿದ್ದಾರೆ. ನಿನ್ನ ಪಕ್ಷದಲ್ಲಿ ಸಮರ್ಥರಿದ್ದಾರೆ. ಸಮರ್ಥರು, ಆದರೆ ಅವರನ್ನು ಗುರುತಿಸಿದವರು ಬಹಳಷ್ಟು ಮಂದಿ ಕಡಿಮೆ. ಹೌದೇ ಸ್ವಾಮಿ? ನಿನ್ನ ಭಾವನಾದಂತಹ ಜಯದ್ರಥನ ಬಗ್ಗೆ ನಿಮಗೆಲ್ಲ ಕೀಳರಿಮೆ. ನಂಗೇನು ಮದುವೆ ಮಾಡಿಕೊಟ್ಟಿದ್ದೀರಿ, ಮತ್ತೆ ಇಲ್ಲೇ ಉಳಿದಿದ್ದಾನೆ, ಯಾಕೆ ಆಕೆಯನ್ನು ಕರೆದುಕೊಂಡು ಊರಿಗೆ ಹೋದಿದ್ದಿಲ್ಲ ಅಂತ ಹೇಳಬಹುದು. ಏನು ಪ್ರಯೋಜನ ಉಂಟು ಅವನಲ್ಲಿ? ಅವನ ಮನದಲ್ಲೊಂದು ಆಸೆ, ನೀನು ಚಕ್ರೇಶ್ವರನಾಗುವುದನ್ನು ಕಾಣಬೇಕು ಅಂತ. ಹೌದಾ ಸ್ವಾಮಿ? ಹೌದೇ ಹೌದು. ಅದಲ್ಲದೆ ಇದ್ರೆ ಹಿರಿಯವನಾದಂತಹ ನಿನ್ನ ಮಾವ ಶಕುನಿ ಹಾಕಿಲ್ಲಿದ್ದಾನೆ. ನೀನು ಹೇಳಿದ ಎಲ್ಲ ಕೆಲಸ ಕಾರ್ಯವನ್ನು ಮಾಡುತ್ತಿರುವಂತಹ ದುಶ್ಯಾಸನ ನಿನ್ನ ಒತ್ತಿನಲ್ಲೇ ಯಾಕೆ ನಿಂತಿದ್ದಾನೆ. ಇನ್ನೊಬ್ಬ ನಿನ್ನ ಆತ್ಮಮಿತ್ರ ಕರ್ಣ ಯಾಕೆ ಇಲ್ಲೇ ನಿನ್ನ ಜೊತೆಯಾಗಿ ಕಾಲವನ್ನು ಕಳೆಯುತ್ತಾನೆ. ಯಾಕೆ? ಕೆಲವರು ಹೇಳಬಹುದು ಅವರು ದುಷ್ಟ ಚತುಷ್ಟಯರು ಅಂತ. ಆದರೆ ನಿನ್ನ ಏಳಿಗೆಯನ್ನು ಸದಾ ಬಯಸುವವರವರು. ಚಕ್ರವ್ಯೂಹದ ದ್ವಾರದಲ್ಲಿ ಸೈಂಧವನನ್ನು ನಿಲ್ಲಿಸ್ತೇನೆ. ಧರ್ಮಜನ ಭೀಮನೋ ನಕಲ ಸಹದೇವರೋ ಬಂದ್ರೆ ಅವರನ್ನು ಗಣನೆಗೆ ತರಲಾರ. ಮಿಕ್ಕ ವೀರ ಯೋಧರು ಬಂದ್ರೆ ಅವ ಲೆಕ್ಕಕ್ಕೆ ತೆಗೆದುಕೊಳ್ಳಲಾರ. ಹೌದೇ? ಆ ಮೂಲಕ ಸುಲಭದಿಂದ ಜಯ ನಮ್ಮ ಪಾಲಿಗೆ ಒದಗಿ ಬರಬಹುದು. ಈ ರೀತಿಯ ಬಲಾವಣೆಗೆ ಬರುವುದಕ್ಕೆ ಕಾರಣ ಈ ಹಿಂದೆ ಪಾಂಡವರನ್ನು ದ್ಯೂತದಲ್ಲಿ ಸೋಲಿಸಿ ದ್ರೌಪದಿ ತನ್ನ ದಾಸಿ ವೃಂದದಲ್ಲಿ ಇರಬೇಕು ಅಂತ ನೀನು ಆಸೆ ಪಟ್ಟಿದ್ದಿ. ಅದು ಕೈಗೂಡ್ಲಿಲ್ಲ. ನಿನ್ನಪ್ಪ ಆಕೆಯ ಮೇಲೆ ಅನುಗ್ರಹ ದೃಷ್ಟಿಯನ್ನು ತೋರಿ ಮತ್ತೆ ಆ ಪಾಂಡವರ ಆಯುಧವನ್ನು ಮತ್ತೆ ಅವರು ಸ್ವತಂತ್ರರಾಗಿ ಇಲ್ಲಿಂದ ಹೋಗುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು. ಸರಿ ಗುರುಗಳೇ. ಹಾಗೆಯೇ ನಿನ್ನ ಭಾವ ಕಾಡಿಗೆ ಹೋಗಿದ್ದ. ಪಾಂಡವರು ಇಲ್ಲದೆ ಇರುವಂತಹ ಸಮಯವನ್ನು ಸಾಧಿಸಿ ದ್ರೌಪದಿಯ ರಟ್ಟೆಗೆ ಕೈ ಎಳೆದುಕೊಂಡು ಬರುವುದಕ್ಕೆ ಮುಂದಾಗಿದ್ದ. ಹೌದೇ? ಆ ಹೊತ್ತಿನಲ್ಲಿ ಆಕೆ ರಕ್ಷಣೆಗಾಗಿ ತನ್ನ ಪತಿಯಂದಿರನ್ನು ಕೂಗಿ ಕರೆದಳಂತೆ. ಭೀಮಾರ್ಜುನರಲ್ಲಿಗೆ ಧಾವಿಸಿ ಬಂದರಂತೆ. ಅವನ ತಲೆ ಕಡಿಬೇಕು ಅಂತ ಮುಂದಾದರಂತೆ. ಧರ್ಮಜನಿಗೆ ಅದು ತಿಳಿದು ಅಲ್ಲಿ ಓಡಿ ಬಂದು ಇಂತಹ ಕೆಟ್ಟ ಕೆಲಸ ಮಾಡಬೇಡಿ, ಅವನ ಭಾವನೆಂಟನಿದ್ದಾನೆ, ಇವನನ್ನು ಕೊಂದರೆ ನಾಳೆ ತಂಗಿ ದುಶ್ಯಲೆ ಮನೆಯ ಮೂಲೆಯಲ್ಲಿ ತಲೆಗೆ ಮುಸುಕಿಟ್ಟು ಕುಳಿತುಕೊಳ್ಳಬೇಕಾದ ದುಸ್ಥಿತಿ ಬಂದಬಹುದು ಅಂತ ಹೇಳಿದನಂತೆ. ಅವನನ್ನು ಅಪಮಾನಿಸುವುದಕ್ಕಾಗಿ ತಲೆ ಬೋಳಿಸಿ ಭೀಮ ಕಳಿಸಿಕೊಟ್ಟನಂತೆ. ಆಮೇಲೆ ದ್ವೇಷ ಸಾಧನೆಗಾಗಿ ಉರಗಭೂಷಣನಾದಂತಹ ಪ್ರಭು ಪರಮೇಶ್ವರನ ಕುರಿತಾಗಿ ತಪಸ್ಸು ಮಾಡಿದನಂತೆ. ಒಲಿದ ಆ ಶಿವ ಏನು ಬೇಕು ಮಗನೇ ಅಂತ ಕೇಳಿದಾಗ ಏನು ಕೇಳಿದನಂತೆ? ಆ ರಾಕೆ ಎಂದು ಧರ ಶಿವ ಇದ್ದಾನಲ್ಲ, ಒಂದು ದಿನದ ಮಟ್ಟಿಗೆ ಪಾಂಡವರನ್ನು ಗೆಲ್ಲುವ ಶಕ್ತಿ ನಿನ್ನ ದೇಹಕ್ಕೆ ಕೂಡಿ ಬರಲಿ ಅಂತ ಹೇಳಿದನು. ಹೊರಕೊಟ್ಟನೆ. ಆದರೆ ಪಾರ್ಥನನ್ನು ಬಿಟ್ಟು, ಪಾರ್ಥನನ್ನು ಹೊರತುಪಡಿಸಿ ಪಾರ್ಥನಿಗೆ ಈ ಮೊದಲೇ ಆತ ದಿವ್ಯಾಸ್ತ್ರವನ್ನು ನೀಡಿದ್ದಾನಂತೆ.
ರಥದಿಂದ ಈ ಸೈಂಧವನ ಮೂಲಕ ನಾವು ಗೆಲ್ಲಬಹುದು. ಹೊರಗಿನ ಈ ಕೋಟೆಯಲ್ಲಿ ಆನೆಗಳು ಎಡದಿಂದ ಬಲಕ್ಕೆ ಸುತ್ತುವರಿಯುತ್ತಾ ಇರಬೇಕು. ಆಮೇಲೆ ಕುದುರೆಗಳು ಬಲದಿಂದ ಎಡಕ್ಕೆ ಸುತ್ತುವರಿಯುತ್ತಾ ಇರ್ತದೆ. ಆಮೇಲೆ ರಥಗಳು ಎಡದಿಂದ ಬಲಕ್ಕೆ ಸವ್ಯವಾಗಿ ಸುತ್ತುತ್ತಾ ಇರ್ತದೆ. ಆನೆಗಳನ್ನು ಹೊಡೆದು ಒಬ್ಬ ಮುಂದೆ ಬಂದ ಅಂತ ಆದ್ರೆ ಕುದುರೆಗಳ ಕಾಲ್ ತುಳಿತಕ್ಕೆ ಸಿಕ್ಕಿ ಸಾಯ್ತಾನೆ. ಕುದುರೆಗಳನ್ನು ಹೊಡೆದು ಮುಂದೆ ಬರ್ತಾನೆ ಅಂತ ಆದ್ರೆ ರಥದ ಚಕ್ರಕ್ಕೆ ಸಿಕ್ಕಿ ಸಾಯಬಹುದು. ರಥವನ್ನೂ ಪುಡಿಗೈದು ಮುಂದೆ ಬಂದ ಅಂತ ಆದ್ರೆ ವೀರ ಯೋಧರಿದ್ದಾರೆ. ಹಾಗೆಂತ ದ್ವಾರದಲ್ಲಿ ಜಯದ್ರಥನಿರ್ತಾನೆ. ಅವನನ್ನು ಗೆಲ್ಲುವ ಶಕ್ತಿ ಪಾಂಡವ ಸೇನೆಯಲ್ಲಿ ಯಾರೂ ಇಲ್ಲ. ನೀನು ಇದ್ದಕ್ಕೋ ಮಧ್ಯಭಾಗದಲ್ಲಿ ಮಧ್ಯ ಸಮಾಧಾನ ಆಯ್ತಲ್ಲ? ಸಮಾಧಾನವಾಯಿತು. ಚಕ್ರವ್ಯೂಹ ಅಂದ್ರೆ ಏನು ಎನ್ನುವ ಕಲ್ಪನೆ ನನಗೀಗ ಮೂಡಿತು. ಮತ್ತೆ ಈ ರೇಖೆ ಕಾಣಿಸಬಾರದು. ಸುಯೋಧನ ಗುರುಗಳೇ, ಹಗಲು ಹೊತ್ತು ಯುದ್ಧವನ್ನು ಮಾಡಿ ಬಳಲಿದವನಿಗೆ ವಿಶ್ರಾಂತಿ ಅಗತ್ಯ. ನಾಳೆಗೆ ಯುದ್ಧಕ್ಕೆ ಸಿದ್ಧನಾಗಿ ಬರೋಣ. ಅರ್ಜುನನನ್ನು ತಪ್ಪಿಸುವಂತಹ ಹೊಣೆಗಾರಿಕೆ ನನಗೆ ಗುರುಗಳೇ. ಅರ್ಜುನ ಬಂದ್ರೆ ನಮ್ಮ ಆಟ ನಡೆಯುವುದು. ಆಗ್ಲಿ, ಅವನನ್ನು ತಪ್ಪಿಸುವ ಹೊಣೆಗಾರಿಕೆ ಒಳ್ಳೆಯದು. ಸಮಾಧಾನ ಚಿತ್ತ. ಗುರುಗಳು ರೇಖಾಚಿತ್ರದಿಂದ ತೋರಿಸಿಕೊಟ್ಟಂತಹ ಚಕ್ರವ್ಯೂಹದ ಆ ಭಾವಚಿತ್ರವನ್ನು ಕಂಡು ಸಂತೋಷವಾಯಿತು. ಇದರಿಂದಲಾಗಿ ಗೆಲುವು ನಮಗೆ ಸಾಧ್ಯ ಆಗುತ್ತದೆ ಎನ್ನುವುದನ್ನು ಮನಗಂಡಿದ್ದೇನೆ. ಅರ್ಜುನನೊಬ್ಬ ತಪ್ಪಿದರೆ ತಪ್ಪಿಸುವಂತಹ ವಿಚಾರವು ನನಗೆ ಗೊತ್ತು. ಪಾತಾಳ ಲೋಕದಲ್ಲಿ ಇದ್ದಾರೆ ಸಂಸತ್ತಕರು, ನನ್ನ ಆಪ್ತ ಮಿತ್ರರು. ಹೌದಪ್ಪ, ನನ್ನ ಕರೆಗೆ ಮನ್ನಣೆಯನ್ನು ಕೊಡುವವರು. ಅವರನ್ನೇ ಕುರುಕ್ಷೇತ್ರಕ್ಕೆ ಬರಮಾಡಿಸಿಕೊಳ್ಳುತ್ತೇನೆ. ಅರ್ಜುನನನ್ನು ಅವರೊಂದಿಗೆ ಯುದ್ಧ ಮಾಡುವುದಕ್ಕೆ ಆಹ್ವಾನಿಸುತ್ತೇನೆ. ಮುಂದೆ ಏನಾಗುತ್ತದೆ ನಿರೀಕ್ಷಿಸ